ಸೊ ಕರ್ನಾಟಕ ನೀಟ್ ಕೌನ್ಸಿಲಿಂಗ್ಗೆ ನಿನ್ನೆ ರಾತ್ರಿ 8 ಗಂಟೆಯಿಂದ ರಿಜಿಸ್ಟ್ರೇಷನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಯಿತು ಅಂಡ್ ಬಂದಂತ ಅಪ್ಡೇಟ್ಸ್ಗಳನ್ನೆಲ್ಲ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಕವರ್ ಕೂಡ ಮಾಡಿದ್ದೆ. ಅಂಡ್ ಅಲ್ಲಿಂದ ಇಲ್ಲಿವರೆಗೂ ಯಾರೆಲ್ಲ ಫ್ರೆಶ್ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂದ್ರೆ ಇದುವರೆಗೂ ಕೂಡ ಸಿಇಟಿಗೆ ರಿಜಿಸ್ಟರ್ ಮಾಡ್ದೇನೆ ಈಗ ಡೈರೆಕ್ಟ್ ಆಗಿ ನೀಟ್ ರಿಜಿಸ್ಟ್ರೇಷನ್ ಮಾಡ್ತಾ ಇರೋಂಥವ್ರಿಗೆ ಅಂಥದ್ದೇನು ಮೇಜರ್ ಪ್ರಾಬ್ಲಮ್ಸ್ ಬರ್ತಾ ಇಲ್ಲ. ಜಸ್ಟ್ ನಾರ್ಮಲ್ ಆಗಿ ಆಸ್ ಯೂಶುವಲ್ ಫಸ್ಟ್ ಟೈಮ್ ಸಿಇಟಿ ಕ್ಯಾಂಡಿಡೇಟ್ಸ್ಗಳು ಯಾವ ರೀತಿ ಅಪ್ಲೈ ಮಾಡಿದ್ರು ಅದೇ ರೀತಿ ಡೀಟೇಲ್ಸ್ಗಳನ್ನೆಲ್ಲ ಎಂಟ್ರಿ ಮಾಡಿಬಿಟ್ಟು ನೀವು ಫೀ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋತಾ ಇದ್ದಾರೆ. ಬಟ್ ಮೇಜರ್ ಪ್ರಾಬ್ಲಮ್ ಬರ್ತಾ ಇರುವಂಥದ್ದು ಸಿಇಟಿ ಕ್ಯಾಂಡಿಡೇಟ್ಸ್ಗಳಿಗೆ. ಅವರಿಗೆ ಜಾಸ್ತಿ ಏನು ಕಾಂಪ್ಲೆಕ್ಸ್ ಪ್ರೊಸೆಸ್ ಇಲ್ಲ, ಜಸ್ಟ್ ತಮ್ಮ ನೀಟ್ ರೋಲ್ ನಂಬರ್ನ ವೆಬ್ ಪೋರ್ಟಲ್ನಲ್ಲಿ ಎಂಟ್ರಿ ಮಾಡಿದ್ರೆ ಮುಗಿತಲ್ಲಿಗೆ. ಬಟ್ ಆ ಒಂದು ಪ್ರೊಸೆಸ್ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ. ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಡೆಡಿಕೇಟೆಡ್ ಆಗಿ ಕರ್ನಾಟಕ ಸಿಇಟಿ ಕ್ಯಾಂಡಿಡೇಟ್ಸ್ಗಳಿಗಂತಾನೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಇದನ್ನ ಡೀಟೇಲ್ಡ್ ಟ್ಯುಟೋರಿಯಲ್ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಲೆಂತಿ ಆಗ್ಬೋದು ಯಾಕಂದ್ರೆ ಟ್ಯುಟೋರಿಯಲ್ ಆಗಿರೋದ್ರಿಂದ. ಸೊ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ಸ್ಟೆಪ್ ಅನ್ನು ಕೂಡ ನೀವು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಡೆಫಿನೆಟ್ಲಿ ಸಣ್ಣ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ದೊಡ್ಡ ಮಿಸ್ಟೇಕ್ ಆಗಿರ್ಬೋದು ಯಾವುದು ಕೂಡ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಒಂದು ಟ್ಯುಟೋರಿಯಲ್ನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ಸೊ ಎಲ್ಲೂ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಕಂಪ್ಲೀಟ್ ಆಗಿ ನೋಡಿ, ಇನ್ನೂ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ವಿಡಿಯೋ ಕಂಟೆಂಟ್ ಏನು ಅಂತ ನಿಮಗೆ ಗೊತ್ತಾಗಿದೆ ಆಲ್ರೆಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಸೊ ತುಂಬಾ ಜನ ವಿಡಿಯೋಸ್ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನ. ಅಂಡ್ ನೋಡ್ತೀರಾ ಅಂದಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ನೀವು ಪದೇ ಪದೇ ಸರ್ಚ್ ಮಾಡುವಂತ ಅಗತ್ಯ ಕೂಡ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಇಟ್ಕೊಂಡ್ರೆ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತಿನ್ನೇನು ಪ್ರಾಬ್ಲಮ್, ಡೈರೆಕ್ಟ್ ಯೂಟ್ಯೂಬ್ ಓಪನ್ ಮಾಡ್ತಿದ್ದಂಗೆ ನಮ್ಮ ವಿಡಿಯೋಸ್ ಕಡೆ ಬರ್ತಾ ಹೋಗುತ್ತೆ. ಅಂಡ್ ಆಸ್ ಯೂಶುವಲ್ ಈ ಒಂದು ವಿಡಿಯೋನ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡಿನಿ. ಬಿಕಾಸ್ ಬೇರೊಬ್ಬ ವಿದ್ಯಾರ್ಥಿಯ ರೆಕಮೆಂಡೇಶನ್ ಈ ಒಂದು ವಿಡಿಯೋ ಹೋದ್ರೆ ನನಗೂ ಕೂಡ ಖುಷಿ ಆದಂಗೆ. ಬಿಕಾಸ್ ಅವನಿಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಅಂದ್ರೆ ಈ ವಿಡಿಯೋದಿಂದ ಅದು ಕ್ಲಿಯರ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ಸೊ ಇದಕ್ಕಾದ್ರೂ ಲೈಕ್ ಮಾಡ್ತೀರಾ ಅಂತ ಅನ್ಕೊಂಡು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನನ್ನ ಬೇಸಿಕ್ ಇನ್ಸ್ಟ್ರಕ್ಷನ್ ಏನು ಅಂತ ಅಂದ್ರೆ ನೀವು ಕ್ರೋಮ್ ಬ್ರೌಸರ್ನ ಯೂಸ್ ಮಾಡ್ತಾ ಇದ್ರೆ, ನಾನಿವಾಗ ಮೊಬೈಲ್ನಲ್ಲೇ ನಿಮಗೆ ತೋರಿಸ್ತಾ ಇರುವಂಥದ್ದು. ಸೊ ಮೊಬೈಲ್ನಲ್ಲಿ ನೀವೇನಾದರೂ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಯಾಕಂದ್ರೆ ಜಸ್ಟ್ ನಿಮ್ಮ ನೀಟ್ ರೋಲ್ ನಂಬರ್ ಮಾತ್ರ ಎಂಟ್ರಿ ಮಾಡೋದಿರುತ್ತೆ. ಅಂಡ್ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರಲ್ಲಿ ಮಾಡ್ತಿರೋರಿಗೆ ನಾನು ಜಾಸ್ತಿ ಏನು ಹೇಳೋಕೆ ಹೋಗೋದಿಲ್ಲ, ಅವರಿಗೆ ಸ್ವಲ್ಪ ಈಸಿನೇ ಆಗುತ್ತೆ. ಬಟ್ ಮೊಬೈಲ್ನಲ್ಲಿ ಮಾಡಬೇಕು ಅಂತಿರೋರಿಗೆ ನೀವು ಕ್ರೋಮ್ ಬ್ರೌಸರ್ನ ಅಥವಾ ನಿಮಗೆ ಯಾವ್ದು ರಿಲೆವೆಂಟ್ ಬ್ರೌಸರ್ ಇರುತ್ತೆ ಅದನ್ನು ಓಪನ್ ಮಾಡಿಕೊಂಡು ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ. ಸೊ ಅಲ್ಲಿ ಆಪ್ಷನ್ ಇರುತ್ತೆ ಡೆಸ್ಕ್ಟಾಪ್ ಸೈಟ್ ಅಂತ, ಅದನ್ನ ಎನೇಬಲ್ ಮಾಡ್ಕೊಳ್ಳಿ. ಹಾಗೆ ಎನೇಬಲ್ ಮಾಡೋದ್ರಿಂದ ಎರಡು ಬೆನಿಫಿಟ್ ಇದೆ. ಒಂದು, ನೀವು ಸ್ಕ್ರೀನ್ ಮೇಲೆ ಬರುವಂಥ ಡೀಟೇಲ್ಸ್ ಏನಿದೆ ಅದೆಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಹೋಗುತ್ತೆ, ಅಪಿಯರೆನ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೆ ಏನೂ ಕನ್ಫ್ಯೂಷನ್ ಆಗೋದಿಲ್ಲ. ಇನ್ನು ಎರಡನೇದಾಗಿ ಮೊಬೈಲ್ ವರ್ಷನ್ ಯೂಸ್ ಮಾಡೋದ್ರಿಂದ ನೀವು ಪದೇ ಪದೇ ಲಾಗೌಟ್ ಕೂಡ ಆಗ್ಬೋದು. ಬಟ್ ವೆಬ್ ವರ್ಷನ್ ಯೂಸ್ ಮಾಡೋದ್ರಿಂದ ನಿಮಗೆ ಅಂಥ ಪ್ರಾಬ್ಲಮ್ಸ್ಗಳೆಲ್ಲ ಬರೋದಿಲ್ಲ. ಸೊ ನಿಮಗೆ ನೆಟ್ ಸ್ವಲ್ಪ ಕನೆಕ್ಟಿವಿಟಿ ಇಶ್ಯೂಸ್ ಇದ್ರೂ ಕೂಡ ಅದು ಮೇಂಟೈನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಇದು ಬೇಸಿಕ್ ಇನ್ಸ್ಟ್ರಕ್ಷನ್, ಡೆಸ್ಕ್ಟಾಪ್ ಸೈಟ್ನ ಆನ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ನಾವು ಡೈರೆಕ್ಟ್ ಲಿಂಕ್ ಓಪನ್ ಮಾಡ್ಕೊಂಬೇಡ. ಸೊ 13 UG NEET 2021 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಸ್ವಲ್ಪ ನಿಮ್ಮ ನೆಟ್ ಚೆನ್ನಾಗಿತ್ತು ಅಂತಂದ್ರೆ ಈಸಿಯಾಗಿ ಕನೆಕ್ಟ್ ಆಗಿಬಿಡುತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಅಂಡ್ ಫ್ರೆಶ್ ಅಪ್ಲಿಕೇಶನ್ ಹಾಕೋರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಕೆಳಗಡೆ ಇಲ್ಲಿ ಹೊಸ ಬಳಕೆದಾರ ಅಂತ ಕೊಟ್ಟಿದ್ದಾರೆ, ಇದನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಬರುತ್ತೆ. ಅಂಡ್ ಇಲ್ಲಿ ಸ್ವಲ್ಪ ನನ್ನ ಕನೆಕ್ಟಿವಿಟಿ ಇಶ್ಯೂ ಕೂಡ ಇದೆ, ಹಾಗಾಗಿ ನಿಮಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇಲ್ಲ. ಸೊ ಫೈನ್, ನಾನು ಅದನ್ನ ರಿಫ್ರೆಶ್ ಮಾಡ್ಕೋತಾ ಇದ್ದೀನಿ. ರಿಫ್ರೆಶ್ ಮಾಡಿದ ತಕ್ಷಣ ನಿಮಗೆ ಒಂದು ಕ್ಯಾಪ್ಚರ್ ಕೋಡ್ ಕೂಡ ಅಪಿಯರ್ ಆಗುತ್ತೆ. ಸೊ ನೆಕ್ಸ್ಟ್ ನೀವು ನಿಮ್ಮ ಸಿಇಟಿ ಕ್ರೆಡೆನ್ಷಿಯಲ್ಸ್ ನ ಕೊಟ್ಟು ಲಾಗಿನ್ ಆಗಬೇಕಾಗುತ್ತೆ. ಮೊದಲನೇದಾಗಿ ಯೂಸರ್ ಐಡಿ ಅಂತ ಕೇಳ್ತಾ ಇದ್ದಾರೆ. ಯೂಸರ್ ಐಡಿ ಅಂತ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರ್, ಸಿಇಟಿ ಅಪ್ಲಿಕೇಶನ್ ಅಲ್ಲಿ ಮೇಲ್ಗಡೆ ನಂಬರ್ ಇರುತ್ತೆ, ಸೇಮ್ ನಂಬರ್ನ ಕಾಪಿ ಮಾಡಿ ಇಲ್ಲಿ ಎಂಟ್ರಿ ಮಾಡಿ. ಸೊ 2021 ಇಂದ ಸ್ಟಾರ್ಟ್ ಆಗುತ್ತೆ, ಆ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ದೆನ್ ಪಾಸ್ವರ್ಡ್ ಅಂತ ಕೇಳ್ತಾ ಇದ್ದಾರೆ. ಇದು ನಿಮ್ಮ ಆಪ್ಷನೇಟಿವ್ ಪೋರ್ಟಲ್ಗೆ ನೀವೇನು ಪಾಸ್ವರ್ಡ್ ಕೊಟ್ಟಿದ್ರಿ ಆ ಪಾಸ್ವರ್ಡ್ ಅಲ್ಲ, ನಿಮ್ಮ ಸಿಇಟಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಪಾಸ್ವರ್ಡ್ ಅನ್ನ ಕೊಟ್ಟಿದ್ರಿ ಆ ಪಾಸ್ವರ್ಡ್ ಅನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ಮರ್ತೋಗಿದ್ರೆ ಕೆಳಗಡೆ ಆಪ್ಷನ್ ಇದೆ ಫಾರ್ವರ್ಡ್ ಪಾಸ್ವರ್ಡ್ ಅಂತ, ಕ್ಲಿಕ್ ಮಾಡಿಬಿಟ್ಟು ನೀವು ಪಾಸ್ವರ್ಡ್ನ ರಿಕವರಿ ಮಾಡ್ಕೋಬಹುದು. ಇನ್ನು ಅದಾದ್ಮೇಲೆ ಕ್ಯಾಪ್ಚರ್ ಕೋಡ್ನ ಕೊಡಬೇಕಾಗುತ್ತೆ. ಸೊ ಕ್ಯಾಪ್ಚರ್ ಕೋಡ್ ಬಂದಿದೆ ಇಲ್ಲಿ ಫೈನಲಿ. ಸೊ ನಾನು ಕೂಡ ಎಂಟ್ರಿ ಆಗ್ತೀನಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಲಾಗಿನ್ ಆದ ಕೂಡಲೇ ಈ ರೀತಿಯ ಪೇಜ್ ಅಪಿಯರ್ ಆಗುತ್ತೆ. ಕೆಳಗಡೆ ಕೇಳ್ತಾ ಇದೆ ಅಲ್ಲಿ ಚೂಸ್ ಟೈಪ್ ಆಫ್ ಎಡಿಟ್ ಅಂತ. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. 3ರಲ್ಲಿ ನಿಮಗೆ ಯಾವ್ದು ರಿಲೆವೆಂಟ್ ಆಗುತ್ತೆ ಅದನ್ನ ನೀವು ಚೂಸ್ ಮಾಡಬೇಕಾಗುತ್ತೆ. ಅಂಡ್ ಮತ್ತೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಇದು ಆಲ್ರೆಡಿ ಯಾರೆಲ್ಲ ಸಿಇಟಿಗೆ ರಿಜಿಸ್ಟರ್ಡ್ ಆಗಿದ್ದಾರೆ ಅವ್ರಿಗೆ ಮಾತ್ರ ಈ ರೀತಿ ಬರುವಂತದ್ದು. ಇನ್ನೂ ಯಾರೆಲ್ಲ ರಿಜಿಸ್ಟರ್ ಆಗೇ ಇಲ್ಲ ಅವರು ಫ್ರೆಶ್ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅದನ್ನ ಯಾವ ರೀತಿ ಹಾಕಬೇಕು ಅದನ್ನ ಡೀಟೇಲ್ಡ್ ಆಗಿ ನಾನು ಒಂದು ವಿಡಿಯೋನ ಅರ್ಲಿಯರ್ ಮಾಡಿದ್ದೆ. ಸೊ ಕಮೆಂಟ್ ಸೆಕ್ಷನ್ ಅದನ್ನ ಪಿನ್ ಮಾಡಿರ್ತೀನಿ, ಸೇಮ್ ಅದನ್ನೇ ಫಾಲೋ ಮಾಡಿ, ನಿಮಗೆ ಯಾವುದೇ ಕನ್ಫ್ಯೂಷನ್ ಕೂಡ ಇರೋದಿಲ್ಲ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ನಾವು ಏನು ಆಪ್ಷನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದು CET 2021 ವೆರಿಫೈಡ್ ಅಂಡ್ ನೋ ಚೇಂಜಸ್ ಇನ್ ದ ಅಪ್ಲಿಕೇಶನ್ ವೆರಿಫಿಕೇಶನ್ ಓನ್ಲಿ ಟು ಎಂಟರ್ ದ ನೀಟ್ ರೋಲ್ ನಂಬರ್ ಅಂತ ಕೊಟ್ಟಿದ್ದಾರೆ. ಸೊ ನೀವು CET 21ಗೆ ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀರಾ. ಅಂಡ್ ಆಲ್ಸೋ ನಿಮಗೆ ಇಲ್ಲಿ ಏನೂ ಚೇಂಜಸ್ ಮಾಡೋದಿಲ್ಲ. ನಿಮ್ಮ CET ಅಪ್ಲಿಕೇಶನ್ ಏನೆಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟಿದ್ರಿ ಸೇಮ್ ಡೀಟೇಲ್ಸ್ನೇ ನಮಗೆ ನೀಟಲ್ಲೂ ಕೂಡ ಕ್ಯಾರಿ ಔಟ್ ಆಗಬೇಕು. ನಮಗೇನು ಚೇಂಜಸ್ ಬೇಡ ಅನ್ನೋದಾದ್ರೆ ನೀವು ಈ ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ಅಂಡ್ ಇದನ್ನ ನೀವು ಚೂಸ್ ಮಾಡಿದ ತಕ್ಷಣ ನಿಮಗೆ ಏನಾಗುತ್ತೆ ಅಂತ ಅಂದ್ರೆ ನಿಮ್ಮ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಮಾತ್ರ ಕೇಳುತ್ತೆ. ಅಂಡ್ ಅದನ್ನ ಬಿಟ್ಟರೆ ನಿಮಗೆ ಬೇರೆ ಏನು ಆಪ್ಷನ್ ಬರೋದಿಲ್ಲ. ಇನ್ನು ಇದಾದ್ಮೇಲೆ CET 2021 ವೆರಿಫೈ ಆಗಿದೆ ಎಂದು ಆಲ್ರೆಡಿ ನಾನು ಸಿಇಟಿ ಕೌನ್ಸಿಲಿಂಗ್ ಅನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಬಟ್ ನನಗೆ ಸಿಇಟಿ ಅಪ್ಲಿಕೇಶನ್ ಎಡಿಟ್ ಮಾಡೋದಿದೆ. ಅಂಡ್ ಅದರಲ್ಲಿ ಏನು ಅಂತ ಅಂದ್ರೆ ರಿಸರ್ವೇಷನ್ ಕ್ಲೈಮ್ ಮಾಡಬೇಕಾಗಿದೆ, ಅಥವಾ ಯಾವುದೋ ಒಂದು ರಿಲಿಜಿಯಸ್ ಮೈನಾರಿಟಿ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ಸೇಂಟ್ ಜಾನ್ಸ್ ಮೆಡಿಕಲ್ ಕಾಲೇಜ್ಗೆ ನಾನು ಅದನ್ನ ಅಪ್ಲೈ ಮಾಡಬೇಕಾಗಿದೆ ಅಂತ ನೀವು ಇಲ್ಲಿ ಚೂಸ್ ಮಾಡ್ತಿರುವಂತ ಒಂದು ಆಪ್ಷನ್ ಇದು ಸೆಕೆಂಡ್ ಆಪ್ಷನ್. ಈ ರೀತಿ ಆಪ್ಷನ್ ಕೊಟ್ಟರೆ ನೀವೇನಾದ್ರೂ ಎಡಿಟ್ ಮಾಡ್ಕೋಬಹುದಲ್ಲಿ. ಸೊ ನಿಮಗೆ ಏನಾದರೂ ರಿಸರ್ವೇಷನ್ ಬರೋದಿದ್ರೆ ಅಥವಾ ಈಗ ಹೊಸದಾಗಿ ಆಡ್ ಮಾಡೋದಿದ್ರೆ ನೀವು ಅದನ್ನ ಮಾಡ್ಬೋದು.
ಅಂಡ್ ನೆನಪಿರ್ಲಿ, ನೀವು ಈಗ ಏನೇ ಚೇಂಜಸ್ ಮಾಡಿದ್ರು ಕೂಡ ಅದಕ್ಕೆ ರಿಲೆವೆಂಟ್ ಆಗಿರುವಂಥ ಡಾಕ್ಯುಮೆಂಟ್ಸ್ಗಳನ್ನ ತಗೊಂಡು ವೆರಿಫಿಕೇಶನ್ ದಿನ ಹಾಜರಾಗಬೇಕಾಗುತ್ತೆ ನೀವು. ಸೊ ವೆರಿಫಿಕೇಶನ್ ನಿಮ್ಮ ನಿಯರೆಸ್ಟ್ ನೋಡಲ್ ಸೆಂಟರ್ ಅಲ್ಲೇ ನಡೆಯುತ್ತೆ. ಬೆಂಗಳೂರಿಗೆ ಹೋಗಬೇಕು ಅಂತ ಯಾವುದೇ ಕಂಪಲ್ಸರಿ ರೂಲ್ಸ್ ಇಲ್ಲ. ನಿಮ್ಮ ನಿಯರೆಸ್ಟ್ ನೋಡಲ್ ಸೆಂಟರ್ ಏನಿದೆ ಅಲ್ಲಿಗೆ ವಿಸಿಟ್ ಮಾಡಬೇಕಾಗತ್ತೆ. ಇದು ಸೆಕೆಂಡ್ ಪಾಯಿಂಟ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನು ಥರ್ಡ್ ಪಾಯಿಂಟ್ ನೋಡ್ಬೋದು, CET 2021 ಅಪ್ಲೈಡ್ ಬಟ್ ನಾಟ್ ವೆರಿಫೈಡ್ ಕ್ಯಾಂಡಿಡೇಟ್ಸ್. ಸೊ ನೀವು CET 2021ಗೆ ಫಸ್ಟ್ ಟೈಮ್ ಅಪ್ಲೈ ಮಾಡಿಬಿಟ್ಟಿದ್ದೀರಾ, ಬಟ್ ಅದಾದ್ಮೇಲೆ ನೀವು ಯಾವುದೇ ವೆರಿಫಿಕೇಶನ್ ಪ್ರೊಸೆಸ್ನು ಕೂಡ ಅಟೆಂಡ್ ಮಾಡಿಲ್ಲ, ನಿಮ್ಮ ಹತ್ರ ವೆರಿಫಿಕೇಶನ್ ಸ್ಲಿಪ್ ಇಲ್ಲ ಅಂದಾಗ ನೀವೇನು ಮಾಡಬೇಕಾಗತ್ತೆ, ಈ ಮೂರನೇ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಮೂರನೇ ಆಪ್ಷನ್ ನೀವು ಸೆಲೆಕ್ಟ್ ಮಾಡಿದ್ರೆ ನೀವು ವೆರಿಫಿಕೇಶನ್ ಮಾಡಿಸಿಲ್ಲ ಅನ್ನೋದು ಅರ್ಥ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ. ಆ್ಯಂಡ್ ನನ್ನ ಕ್ಯಾಂಡಿಡೇಟ್ ಇಲ್ಲಿ ಏನು ಅಂತ ಅಂದರೆ ಇವರು ಆಲ್ರೆಡಿ CET ವೆರಿಫಿಕೇಶನ್ ಮಾಡಿಸಿದ್ದಾರೆ. ಸೊ ಆಲ್ರೆಡಿ ನಾನು ಇದನ್ನ ಆಪ್ಷನ್ 1 ಚೂಸ್ ಮಾಡ್ತಾ ಇದ್ದೀನಿ. ಸೊ ಆಪ್ಷನ್ 1 ಚೂಸ್ ಮಾಡಿಬಿಟ್ಟು ಸೇವ್ ಆ್ಯಂಡ್ ಉಳಿಸಿ ಅಂತ ಕೊಟ್ಟಾಗ ಸೊ ಕಂಟಿನ್ಯೂ ಅಂತ ಕೊಡುತ್ತಿದ್ದು. ಸೊ ಕಂಟಿನ್ಯೂ ಮಾಡಬೇಕಾಗುತ್ತೆ ಇಲ್ಲಿ. ಸೊ ಈ ರೀತಿ ನಿಮಗೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತಿದ್ದ ಹಾಗೆ ಡೈರೆಕ್ಟ್ ಆಗಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡೋದಕ್ಕೆ ಕೇಳ್ತಾ ಇದೆ. ಸೊ ಇಲ್ಲಿ ನೀವು ನಿಮ್ಮ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನ ಎಂಟ್ರಿ ಮಾಡಿದ ತಕ್ಷಣ ನೀಟ್ ಸ್ಕೋರ್, ಕ್ಯಾಂಡಿಡೇಟ್ ನೇಮ್, ಫಾದರ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್ ಆಟೋಮೆಟಿಕ್ ಆಗಿ ಅದೇ ಬರುತ್ತೆ. ಆ್ಯಂಡ್ ಅದಾದ್ಮೇಲೆ ಫೈನಲ್ ಆಗಿ ನೀವು ಉಳಿಸಿ ಅಂತ ಕೊಡಬೇಕಾಗುತ್ತೆ. ಸೊ ಅದನ್ನ ನಾನು ತೋರಿಸ್ಬಿಡ್ತೀನಿ ನಿಮಗೆ. ಫಾರ್ ಸೆಕ್ಯೂರಿಟಿ ಪರ್ಪಸ್ ನಾನಿಲ್ಲಿ ನಿಮಗೆ ಮೇಲ್ಗಡೆ ಇನ್ನೊಂದಷ್ಟು ಕಾಲಮ್ ಇದೆ, ಅದರಲ್ಲಿ ಪರ್ಸನಲ್ ಡೀಟೇಲ್ಸ್ ಎಲ್ಲ ಇದೆ, ಅದನ್ನು ತೋರಿಸ್ತಾ ಇಲ್ಲ ನಿಮಗೆ. ಹಾಗೇನೆ ಇಲ್ಲಿ ನೀಟ್ ರೋಲ್ ನಂಬರ್ನ ಕೂಡ ಎಂಟ್ರಿ ಮಾಡೋದನ್ನ ತೋರಿಸೋದಿಲ್ಲ. ನೀವು ಎಂಟ್ರಿ ಮಾಡ್ತಿದ್ದಂಗೆ ಡಾಟಾ ಎಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ಅಂಡ್ ಅದಾದ್ಮೇಲೆ ಫೈನಲ್ ಆಗಿ ಉಳಿಸಿ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಬರುತ್ತೆ ಅದನ್ನು ನಾನು ತೋರಿಸ್ತೀನಿ ಇವಾಗ ನಿಮಗೆ. ಸೊ ನೀವು ನಿಮ್ಮ ರೋಲ್ ನಂಬರ್ನ ಎಂಟ್ರಿ ಮಾಡಿದ ತಕ್ಷಣ ಈ ರೀತಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅಲ್ಲಿ ಕೆಳಗಡೆ ಸೇವ್ ಅಂತ ಆಪ್ಷನ್ ಇತ್ತಲ್ಲ, ಅಲ್ಲಿ ಕೊಟ್ಟ ತಕ್ಷಣ ನಿಮಗೆ ಈ ರೀತಿ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೀವು ಅಲ್ಲಿ ಮತ್ತೆ ನಿಮ್ಮ ನೀಟ್ ರೋಲ್ ನಂಬರ್ನ ಕೊಟ್ಟು ಮಾರ್ಕ್ಸ್ ಅನ್ನು ಕೂಡ ಎಂಟ್ರಿ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ನೀವು ನಿಮ್ಮ ನೀಟ್ ರೋಲ್ ನಂಬರ್ನ ಕೊಟ್ಟು ಕೆಳಗಡೆ ಸೇವ್ ಅಂತ ಕೊಟ್ಟರೆ ಸಾಕು, ಆಟೋಮೆಟಿಕ್ ಆಗಿ ಅಷ್ಟು ಡೀಟೇಲ್ಸ್ಗಳನ್ನ ಅದೇ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿ ಸೇವ್ ಆಗಿದೆ. ಇನ್ನು ಇದಾದ್ಮೇಲೆ ಇನ್ನೂ ಒಂದು ಸ್ಟೆಪ್ ಇದೆ, ಅದೇನು ಅಂತ ಅಂದರೆ ಫೈನಲ್ ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೋಬೇಕಾಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಸ್ಟೆಪ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡಿದಾಗಾಯ್ತು, ನಿಮ್ಮ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಿದಾಗಾಯ್ತು. ಇನ್ನು ನೀವು ನಿಮ್ಮ ಡೈರೆಕ್ಟ್ ಆಗಿ ಏನು ನೀಟ್ ಕೌನ್ಸಿಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಈಗ ನೀವು ಅಪ್ಲಿಕೇಶನ್ ಒಂದನ್ನು ಪ್ರಿಂಟ್ಔಟ್ ತಗೊಳ್ಳೇಬೇಕಾಗತ್ತೆ. ಸೊ ಅದನ್ನು ಕೂಡ ಇವಾಗ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ 3 ಬಾರ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಕೆಳಗಡೆ ಬಾಟಮ್ ಹೋದಾಗ ಅಲ್ಲಿ ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ಅಂತ ಕಾಣ್ತಾ ಇದೆ, ಅರ್ಜಿ ಮುದ್ರಣ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅದು ಡೈರೆಕ್ಟಾಗಿ ಮತ್ತೊಂದ್ಸಲ ಪೋರ್ಟಲಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಡೈರೆಕ್ಟಾಗಿ ನೀವು ಪ್ರಿಂಟ್ಔಟ್ನ ತಗೋಬೋದು. ಸೊ ಇಲ್ಲಿ ಬಂದಿದೆ ಕ್ಲಿಕ್ ಹಿಯರ್ ಟು ಪ್ರಿಂಟ್ ಫೈನಲ್ ಅಪ್ಲಿಕೇಶನ್ ಅಂತ. ಸೊ ಇಲ್ಲಿ ಫೈನಲ್ ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತಗೋಬಹುದು. ಈ ಒಂದು ಗ್ರೀನ್ ಕಲರ್ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಬರುತ್ತದು. ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ PDF ಫಾರ್ಮ್ಯಾಟಲ್ಲಿ ನಿಮ್ಮ ಅಪ್ಲಿಕೇಶನ್ ಏನಿದೆ ಅದು ಡೌನ್ಲೋಡ್ ಆಗಿರುತ್ತೆ. ಸೊ ಆ ಡೌನ್ಲೋಡ್ ಆಗಿರೋದನ್ನ ನೀವು ಪ್ರಿಂಟ್ ತಗೋಬೇಕಾಗುತ್ತೆ. ಸೈಬರಿಗೆ ಹೋಗಿ ತಗೊಳ್ಳಿ ಅಥವಾ ನೀವು ಡೈರೆಕ್ಟಾಗಿ ಯಾವುದಾದ್ರು ಪ್ರಿಂಟರಲ್ಲಿ ತಗೋಬೋದು. ಈ ಒಂದು ಪ್ರಿಂಟ್ ತಗೊಂಡು ನೀವು ಇಟ್ಕೋಬೇಕಾಗುತ್ತೆ. ನೀವು CET ಕ್ಯಾಂಡಿಡೇಟ್ಸ್ ಆಗಿರಿ ಅಥವಾ ಫ್ರೆಶ್ ಆಗಿರಲಿ, ಫ್ರೆಶ್ ಆಗಿರೋರ್ಗಂತೂ ಕಂಪಲ್ಸರಿಯಾಗಿ ಪ್ರಿಂಟ್ಔಟ್ನ ತಗೊಂಡು ವೆರಿಫಿಕೇಶನ್ ಅಟೆಂಡ್ ಆಗಬೇಕಾಗುತ್ತೆ. ಆ್ಯಂಡ್ ಯಾರೆಲ್ಲ CET ರಿಜಿಸ್ಟರ್ ಮಾಡಿದ್ದೀರಾ ಅವರು ಕೂಡ ಪ್ರಿಂಟ್ಔಟ್ನ ತಗೋಬೇಕಾಗುತ್ತೆ. ಮತ್ತೆ ಮರೆಯೋಕೆ ಹೋಗ್ಬೇಡಿ. ನೀವು ರಿಜಿಸ್ಟರ್ ಮಾಡಿದ್ರೆ ನನ್ನ ಹತ್ರ ಆಲ್ರೆಡಿ CET ಅಪ್ಲಿಕೇಶನ್ ಇದೆ ಸಾಕು ಅಂದ್ಕೊಂಡು ನೀವು ಪ್ರಿಂಟ್ ತಗೊಳ್ಳದೆ ಮಾತ್ರ ಇರಬೇಡಿ. ಪ್ರಿಂಟ್ ಅನ್ನೋದು ಎಲ್ರಿಗೂ ಕಂಪಲ್ಸರಿ ಆಗಿರುತ್ತೆ. ಎಲ್ಲರೂ ಕೂಡ ಅಪ್ಲಿಕೇಶನ್ ಪ್ರಿಂಟನ್ನು ತಗೊಳ್ಳೇಬೇಕಾಗುತ್ತೆ. ಸೊ ಸ್ವಲ್ಪ ನೆಟ್ ಸ್ಲೋ ಇರೋ ಕಾರಣ ಈ ರೀತಿ ಆಗ್ತಾ ಇದೆ. ನೆಟ್ ಕನೆಕ್ಟಿವಿಟಿ ಇಶ್ಯೂಸ್ ಏನಿಲ್ಲ, ಜಾಸ್ತಿ ಫಾಸ್ಟೇ ಇದೆ. ಬಟ್ ಆದರೂ ಕೂಡ ಈ ಒಂದು ವೆಬ್ ಪೋರ್ಟಲ್ ಅಷ್ಟು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಸೊ ತುಂಬ ಕಡಿಮೆ ನೆಟ್ವರ್ಕ್ ಇದ್ರೆ ಅಥವಾ ನೆಟ್ವರ್ಕ್ ಸರಿ ಇಲ್ಲ ಅಂತ ಆದರೆ ಖಂಡಿತ ಈ ಪ್ರೊಸೆಸ್ನೆಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಒಳ್ಳೆ ಕನೆಕ್ಟಿವಿಟಿ ಇರುವಂಥ ಜಾಗದಲ್ಲಿ ಹೋಗಿ ನೀವು ಅಪ್ಲೈ ಮಾಡೋದಾದ್ರೆ ಮಾಡಿ. ಸೊ ಇಲ್ಲ ಅಂತ ಅಂದರೆ ನೀವು ಕಡಿಮೆ ನೆಟ್ವರ್ಕ್ ಇದ್ರೆ ಅಲ್ಲಿ ಮಾಡೋದಕ್ಕೆ ಹೋಗಬೇಡಿ. ಏನಾದರೂ ಇಶ್ಯೂಸ್ ಆಯಿತು ಅಂತ ಅಂದರೆ ಮತ್ತೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಒಳ್ಳೆ ಕನೆಕ್ಟಿವಿಟಿ ಇರೋ ಜಾಗದಲ್ಲಿ ಲ್ಯಾಪ್ಟಾಪ್ ಇದ್ರೆ ಲ್ಯಾಪ್ಟಾಪಲ್ಲೇ ಮಾಡಿ. ಆ್ಯಂಡ್ ಮೊಬೈಲ್ನಲ್ಲಿ ಮಾಡಬೇಕು ಅಂತಿರೋರಿಗೆ ಯಾವ ರೀತಿ ಮಾಡಬೇಕು ಅಂತ ಈಗ ತೋರಿಸ್ತೇನೆ ನಾನು. ಇದಿಷ್ಟು ಪ್ರೊಸೆಸ್ ಆಗಿರುತ್ತೆ. ಫೈನಲಿ ನೀವು ಅಪ್ಲಿಕೇಶನ್ ಪ್ರಿಂಟ್ಔಟ್ ತಗೋತೀರಾ. ಸೊ ಅದು ಡೌನ್ಲೋಡ್ ಆಗಿದೆ. ಡೌನ್ಲೋಡ್ ಆಗಿರೋ ಕಾಪಿನ ನಾನು ತೋರಿಸ್ತಾ ಇಲ್ಲ, ಬಿಕಾಸ್ ಆಫ್ ಪ್ರೈವಸಿ ಇಶ್ಯೂಸ್ ನಾನು ಅದನ್ನು ತೋರಿಸ್ತಾ ಇಲ್ಲ ನಿಮಗೆ. ಸೊ ಡೌನ್ಲೋಡ್ ಆಗಿರುತ್ತೆ. ಆಸ್ ಯೂಶುವಲ್ ಗ್ರೀನ್ ಕಲರ್ ಮೇಲ್ಗಡೆ UGNET ಅಪ್ಲಿಕೇಶನ್ ಅಂತ ಇರುತ್ತೆ. ಸೇಮ್ CET ಅಪ್ಲಿಕೇಶನ್ ಯಾವ ರೀತಿ ನೋಡ್ತಿರಲ್ಲ ಸೇಮ್ ಹಂಗೆ ಇರುತ್ತೆ. ಸೊ ಮತ್ತೊಂದ್ಸಲ ನೀವು ಪ್ರಿನ್ಸಿಪಲ್ ಸೈನ್ ಹಾಕ್ಸ್ಬೇಕಂತ ಅಂದರೆ ಅದನ್ನ ನಾನು ಲೇಟರ್ ವಿಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಇಲ್ಲಿಗೆ ಕರ್ನಾಟಕ ಕ್ಯಾಂಡಿಡೇಟ್ಸ್ನ ರಿಜಿಸ್ಟ್ರೇಷನ್ ಪ್ರೊಸೆಸ್ ಕಂಪ್ಲೀಟ್ ಆದ ಹಾಗೆ. ಆ್ಯಂಡ್ ಈ ಟ್ಯುಟೋರಿಯಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಸೊ ದಟ್ ಎಲ್ಲರೂ ಕೂಡ ಇನ್ಫಾರ್ಮೇಷನ್ ಹೋಗಲಿ ಆ್ಯಂಡ್ ಅವರು ಕೂಡ ಏನಾದರೂ ಮಿಸ್ಟೇಕ್ಸ್ ಮಾಡೋದಿದ್ರೆ ಅವೆಲ್ಲ ಕೂಡ ಅವಾಯ್ಡ್ ಆಗಲಿ. ಸೊ ಎಲ್ರಿಗೂ ಹೆಲ್ಪ್ ಆಗಲಿ ಅಂತ ಈ ಒಂದು ಟ್ಯುಟೋರಿಯಲ್ನ ಮಾಡಿದೆ. ಸೊ ನೀವು ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿನಿ. ನಾನು ನಿಮ್ಮ ಕಡೆಯಿಂದ ಅದೊಂದನ್ನು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಸೊ ದಟ್ ಎಲ್ರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋಸಲ್ಲಿ ಮತ್ತೊಂದು ಅಪ್ಡೇಟ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.